ಆಸ್ಟ್ರೇಲಿಯಾದಲ್ಲಿ ಬೆಂಕಿ ಬಿದ್ದವಾಗ ಸಮೇತ ಅಲ್ಲಿಂದ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗುವುದರೊಳಗೆ ಅಲ್ಲಿ ಮಳೆ ಆಗಿ ಆ ಬೆಂಕಿ ಬಿದ್ದಿದ್ದು ಪೂರ್ತಿ ನುಂಗಿ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವು ಇವು ಎಲ್ಲ ಇದ್ದುಕೊಂಡು ಒಂದು ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹಿಂದೂ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಇದಾಗತ್ತಂತ ಒಂದು ITCನೂ ಆಗಿದೆ. ದಾಂಡೇಲಿ ಇರಬೇಕಾದ್ರೆ ನಾನು ಅಯೋಧ್ಯೆಗೂ ಹೋಗಿ ಬಂದವನು 1992-93 ಅಯೋಧ್ಯೆಗೂ ಹೋಗಿ ಬಂದವನು. ನಮ್ಮ ತಂದೆ ಇರುವಾಗಲೇ ಹೇಳ್ತಾ ಇದ್ರು, ಅಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರಿಗಿಂತಲೂ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ದೊಡ್ಡ ಗೂಂಡ ಅಂತಲೇ ಹೇಳ್ತಾ ಇದ್ರು. ಇವ್ರದ್ದೆಲ್ಲ ಭಾಷಣ ನಮಗೆ ಯೂಟ್ಯೂಬಲ್ಲಿ ನಾನು ಕೇಳ್ತಾ ಇರ್ತೀನಿ. ಅದು ಕೇಳಿದಾಗ ನನಗೆ ಮೈಯೆಲ್ಲ ರೋಮ ಪೂರ ನೆಟ್ಟಗಾಗುತ್ತೆ. ನಮ್ಮ ಸಂದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದೇ ದೊಡ್ಡ ಟಿವಿಗಳು ಈ ಸೌಜನ್ಯ ವಿಷಯಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅದೇ ನನಗೆ ಬೇಜಾರು. ಎಲ್ಲವೂ ಒಂದೇ, ಎಲ್ಲ ಪಕ್ಷದವರು ಒಂದೇ. ಆ ಮನೆಗೆ ಹೋಗಿ ಮಾತಾಡುವಂಥ ಸೌಜನ್ಯ ಒಬ್ರಿಗೂ ಇಲ್ಲ. ಆದ್ದರಿಂದ ನಾವು ನೋಟಕ್ಕೆ ಖಂಡಿತ ಈ ಸರಿ ಓಟ್ ಹಾಕ್ತೀವಿ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನಾವಿವತ್ತು ಚಿಕ್ಕಮಗಳೂರು ಡಿಸ್ಟಿಕ್ಕು ಶೃಂಗೇರಿ ತಾಲೂಕು ಕಿಗ್ಗ ಹೋಬಳಿ ದೇವಸ್ಥಾನ ಋಷಶೃಂಗೇಶ್ವರ ದೇವಸ್ಥಾನ. ನನ್ನ ಹೆಸರು ನಾಗರಾಜ್ ಹೆಬ್ಬಾರ್ ಅಂತ. ಇಲ್ಲಿ ಕಿಗ್ಗದಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ. ನಾನು ಮೂಲತಃ ಹೆಬ್ರಿಯವನು. ನಮ್ಮಲ್ಲಿ ವಿಶೇಷ ಅಂದರೆ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ. ಪ್ರತಿಯೊಬ್ಬರು ಏನು ಅನ್ಯಾಯ ಆದ್ರೂ ಚೌಡಿಗೆ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ. ಕಳ್ತನ ಆಗಲಿ, ಆಮೇಲೆ ದರೋಡೆ, ಇನ್ನೊಂದು ಮತ್ತೊಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಚೌಡೇಶ್ವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇಲ್ಲಿ ಸಕ್ಸಸ್ ಆಗುತ್ತೆ. ಗಿರೀಶ್ ಮಟ್ಟಣ್ಣವ್ರು ಕೂಡ ಇಲ್ಲಿಗೆ ಬಂದು ಫಸ್ಟಲ್ಲಿ ಚೌಡೇಶ್ವರಿಗೆ ಹರಕೆ ಹೊತ್ಕೊಂಡು ಪೂಜೆ ಮಾಡಿ ಆ ಎದುರುಗಡೆ ಪೂರ್ತಿ ಅವರು ಟೈಲ್ಸು ಇನ್ನೊಂದು ಮಾರ್ಬಲ್ ಎಲ್ಲ ಹಾಕಿದ್ದು ಗಿರೀಶ್ ಮಟ್ಟಣ್ಣವರೇ. ಅವರು ಚೌಡಿನ ತುಂಬ ನಂಬ್ಕೊಂಡಿದ್ದಾರೆ. ಹಾಗೆ 5 ಗ್ರಾಮದ ಜನರು ಅಲ್ಲದೆ ಇಡೀ ಶೃಂಗೇರಿ ತಾಲೂಕು ಜನ ಸಮೇತ ಚೌಡಿನ ನಂಬ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಈಗ ಋಷಶೃಂಗೇಶ್ವರ ಸ್ವಾಮಿ ಅಂದರೆ ಮಳೆ ದೇವರು. ಮಳೆ ದೇವರಿಗೆ ಇಲ್ಲಿ ಎಲ್ಲೆಲ್ಲಿಂದ ಬಂದು ಪ್ರಾರ್ಥನೆ ಮಾಡಿಕೊಂಡು, ಮಳೆಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಪೂಜೆ ಇನ್ನೊಂದು ಮತ್ತೊಂದೆಲ್ಲ ಮಾಡಿಕೊಂಡು ಪರ್ಜನ್ಯ ಜಪ ಅವೆಲ್ಲ ಮಾಡಿಕೊಂಡು ಇಲ್ಲಿಂದ ಹೋದರೆ ಮಳೆ ಖಂಡಿತವಾಗಿ ಆಗತ್ತೆ. ಆಸ್ಟ್ರೇಲಿಯಾದಲ್ಲಿ ಬೆಂಕಿ ಬಿದ್ದವಾಗ ಸಮೇತ ಅಲ್ಲಿಂದ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗುವುದರೊಳಗೆ ಅಲ್ಲಿ ಮಳೆ ಆಗಿ ಆ ಬೆಂಕಿ ಬಿದ್ದಿದ್ದು ಪೂರ್ತಿ ನುಂಗಿ ಹೋಗಿದೆ. ಅಷ್ಟೊಂದು ಫೇಮಸ್ ಇದೆ ಇದು ಆಗಿರೋ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಮ್ಮ ಗಿರೀಶ್ ಮಠನವ್ರ ಕೈ ಮುಗಿದು ಇಲ್ಲಿಂದಲೇ ನಮ್ಮ ಸೌಜನ್ಯ ಹೋರಾಟವನ್ನು ಪ್ರಾರಂಭ ಮಾಡಿದ್ದು. ಅದರ ಫಲ ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅವರು ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿ ಒಂದೊಂದು ಹೆಜ್ಜೆಯನ್ನು ಕಾನೂನು ಚೌಕಟ್ಟಲ್ಲಿ ಮುಂದೆ ಆ ದೇವಿ ತೋರಿಸ್ಕೊಡ್ತಾ ಇದ್ದಾರೆ. ಹೆಚ್ಚು ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿದ್ವಿ, ಒಬ್ಬೊಬ್ಬರಿಗೆ ಮಾತಾಡಿಸ್ತಾ ಇದ್ದೀವಿ. ಒಂದನೇದಾಗಿ ಇವಾಗಲೇ ಮಹೇಶಣ್ಣವರು ನೋಟ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಅದರ ಒಂದು ವಿಷಯ ತಿಳ್ಕೊಳ್ಳೋಣ. ಅದೇ ರೀತಿ ಸೌಜನ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಪ್ರಭಾವಿ ವ್ಯಕ್ತಿಗಳ ಅವರ ವಿಷಯಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಇನ್ನೊಂದು ಊರಿಂದ ಈ ಊರಿಗೆ ಬಂದ ಅಲ್ಲ ಸರ್, ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾರೆ. ಅವ್ರ ಹತ್ರನೇ ಕೇಳೋಣ. ಸರ್, ಇವಾಗ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಧರ್ಮಸ್ಥಳಲಾಗಿರೋ ಆ ವಿಷಯದಲ್ಲಿ ತಮ್ಮ ಮನದಾಳ ನೋವನ್ನು ಇಲ್ಲಿ ನಮ್ಮ ಜನ ಮುಂದೆ ಇಡ್ಬೋದಾ? ನಾನು ಸಾಧಾರಣವಾಗಿ ಧರ್ಮಸ್ಥಳದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಹೋಗೋದು ಕಡಿಮೆ, ಆದರೆ ಧರ್ಮಸ್ಥಳದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಮ್ಮ ತಂದೆ ಇರುವಾಗಲೇ ಹೇಳ್ತಾ ಇದ್ರು, ಅಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರಿಗಿಂತಲೂ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ದೊಡ್ಡ ಗೂಂಡ ಅಂತಲೇ ಹೇಳ್ತಾ ಇದ್ರು. ಗೊತ್ತಾಯ್ತಾ? ಅವರು ಇಲ್ಲ, ಈಗ ಹೆಚ್ಚು ಕಡಿಮೆ 30 ವರ್ಷದ ಹಿಂದೆ ನಮಗೆ ಗೊತ್ತದು, ಈಗ ಅಲ್ಲ. ಆದರೆ ಇತ್ತೀಚೆಗೆ ಈ ಬೆಳಕಿಗೆ ಬಂದಿದ್ದೆಲ್ಲ ನೋಡಿದರೆ ನಮಗೆ ಭಾರಿ ಬೇಜಾರಾಗ್ತಾ ಇದೆ. ಒಂದು ಎಲ್ಲ ರಾಜಕೀಯ ಪಕ್ಷಗಳು, ಆಮೇಲೆ RSS ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವು ಇವು ಎಲ್ಲ ಇದ್ದುಕೊಂಡು ಒಂದು ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹಿಂದೂ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಇದಾಗತ್ತಂದರೆ ಅವರೆಲ್ಲ ಇಷ್ಟೊತ್ತು ಎಲ್ಲಿ ಹೋದರು ಅಂತ ಹೇಳುವಂಥದ್ದು ನಮಗೆ ಭಾರಿ ಬೇಜಾರಾಗ್ತಾ ಇದೆ ಅದ್ರ ಬಗ್ಗೆ. ಅದೇ ಅವರ ಮನೆ ಹೆಣ್ಮಕ್ಳಿಗೆ ಏನಾರು ಆಗಿದ್ದರೆ ಇಷ್ಟೊತ್ತಿಗೆ ಏನೇನು ಆಗ್ತಿತ್ತು, 1-2 ದಿನದಲ್ಲೇ ಆ ಕೇಸನ್ನು ಎಲ್ಲ ಇದು ಮಾಡಿ ಆರೋಪಿಗಳನ್ನ ಹಿಡಿದು ತಗೊಂಡೋಗಿ ಜೈಲಿಗೆ ಹಾಕೋರು. ಪಾಪ ಬಡವರ ಮನೆ ಆಗಿದ್ದಕ್ಕೆ ಇಷ್ಟೆಲ್ಲ ಅನ್ಯಾಯ ನಡ್ಕೊಂಡು ಹೋಗ್ತಾ ಇದೆ. ಅದು ಒಂದೊಂದು ಮಾತು ತಿಮ್ಮರೋಡಿ ಅವ್ರದ್ದಾಗಲಿ, ನಮ್ಮ ಗಿರೀಶ್ ಮಟ್ಟಣ್ಣವ್ರದ್ದಾಗಲಿ, ಮತ್ತು ಅವರ ಜೊತೆ ಹೋರಾಟ ಮಾಡುವಂತಹ ನಿಮ್ಮ ಪ್ರಸನ್ನ ರವಿಯವರು, ಮತ್ತು ಗಾಣಿಗರವರು, ಜಯಂತ್ ಅವರು, ಇವ್ರದ್ದೆಲ್ಲ ಭಾಷಣ ನಮಗೆ ಯೂಟ್ಯೂಬಲ್ಲಿ ನಾನು ಕೇಳ್ತಾ ಇರ್ತೀನಿ. ಅದು ಕೇಳಿದಾಗ ನನಗೆ ಮೈಯೆಲ್ಲ ರೋಮ ಪೂರ ನೆಟ್ಟಗಾಗುತ್ತೆ. ಯಾಕಂದರೆ ಇಷ್ಟು ಒಂದು BJP ಅವರು, ಬಜರಂಗ ದಳದವರು ಎಲ್ಲ ಇದ್ದು ಅವರು ಸಪೋರ್ಟು ಏನೂ ಮಾಡದೆ ಖಾಲಿ ಒಂದು ಓಟಿಗೋಸ್ಕರ ಬರ್ತಾರಂದರೆ ಪ್ರತಿಯೊಬ್ಬರು ಈ ಸರಿ ತಿಳ್ಕೊಬೇಕಾಗಿದ್ದೇನೆಂದರೆ ಎಲ್ಲರೂ ನೋಟ ಓಟು ಮಾಡಬೇಕು. ಇದು ಪ್ರತಿಯೊಬ್ಬರು ಮಾಡಬೇಕಾಗಿದ್ದು ಕೆಲಸ. ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ರಾಜಕೀಯ ಪಕ್ಷದವರಿಗೆ. ಆಮೇಲೆ ಧರ್ಮಸ್ಥಳಕ್ಕೂ ಹಾಗೆ, ಧರ್ಮಸ್ಥಳದಲ್ಲಿ ನ್ಯಾಯ ಸ್ಥಾಪನೆ ಆಗಬೇಕು. ನಾವು ಮಂಜುನಾಥನ ದೂರ್ತಾ ಇಲ್ಲ, ಅಣ್ಣಪ್ಪನ ದೂರ್ತಾ ಇಲ್ಲ. ಅವ್ರ ಹತ್ರ ಶಕ್ತಿ ಇದೆ. ಅಲ್ಲಿ ಇರುವಂಥ ಏನು ಆಡಳಿತ ವ್ಯವಸ್ಥೆ ಅದು ಚೇಂಜ್ ಆಗಬೇಕು. ಇಷ್ಟೇ ನಾವು ಕೇಳುವಂಥದ್ದು. ಆ ಹುಡುಗಿ ಏನು ಸೌಜನ್ಯ, ಅದಕ್ಕಿಂತ ಮೊದಲು ಪದ್ಮಲತಾ, ಆಮೇಲೆ ಆನೆ ಮಾವತ, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು. ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು. ಇಷ್ಟೇ ನಾವು ಕೇಳೋದು. ಅಲ್ಲ, ಕರಸೇವೆ ಬಗ್ಗೆ ನಾನು ಮೊದಲು ಕರಸೇವೆಗೂ RSSಲ್ಲಿ ಇದ್ದವನು. ನಾನು RSS ನಂದು ITCನೂ ಆಗಿದೆ. ದಾಂಡೇಲಿ ಇರಬೇಕಾದ್ರೆ ನಾನು ಅಯೋಧ್ಯೆಗೂ ಹೋಗಿ ಬಂದವನು. 1992-93 ಅಯೋಧ್ಯೆಗೂ ಹೋಗಿ ಬಂದವನು.
ಗೊತ್ತಾಯ್ತಾ? ಅಯೋಧ್ಯೆ ಹೋಗಿ ಬಂದು ಒಬ್ಬ ಕರಸೇವಕನ್ನ ಹುಡ್ಕೊಂಡು ಬಂದು ಇಲ್ಲಿ ಟಿ ವಿ ಇವರೆಲ್ಲ ನಮ್ಮನ್ನು ಇದು ಮಾಡ್ಕೊಂಡು ಹೋಗ್ತಾರೆ. ಯಾವುದು ನಮ್ಮ ಸಂದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದೇ ದೊಡ್ಡ ಟಿ ವಿಗಳು ಈ ಸೌಜನ್ಯ ವಿಷಯಕ್ಕೆ ಯಾಕೆ ಹೋಗ್ತಾ ಇಲ್ಲ, ಅದೇ ನನಗೆ ಬೇಜಾರು. ಹಾಗಾಗಿ ನಾವು RSS ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಬಿಟ್ಟಿದ್ದೀವಿ. ಏನಿದ್ರು ಈಗ ಈ ಥರ ಅನ್ಯಾಯ ಆದರೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಒಂದೇ ನಮ್ಮ ಉದ್ದೇಶ. ನಮ್ಮ ಈ ವರ್ಷದ ಮತದಾನ ಲೋಕಸಭಾ ಮತದಾನ ಹಂಗಾರೆ ನೋಟಕ್ಕೆ ಹಾಕ್ತೀರಿ. ತಮ್ಮ ಮನೆಯಲ್ಲಿ ಎಷ್ಟು ಮತ ಇದೆ? ಇಲ್ಲಿ 3 ಓಟ್ ಇದೆ. 3 ಓಟು ಖಂಡಿತ ನಾವು ಈ ಸರಿ BJPಗಾಗಲಿ ಕಾಂಗ್ರೆಸ್ಸಿಗಾಗಲಿ ಯಾವುದಕ್ಕೂ ಹಾಕಲ್ಲ. ಎಲ್ಲವೂ ಒಂದೇ, ಎಲ್ಲ ಪಕ್ಷದವರು ಒಂದೇ. ಆ ಮನೆಗೆ ಹೋಗಿ ಮಾತಾಡುವಂಥ ಸೌಜನ್ಯ ಒಬ್ರಿಗೂ ಇಲ್ಲ. ಆದ್ದರಿಂದ ನಾವು ನೋಟಕ್ಕೆ ಖಂಡಿತ ಈ ಸರಿ ಓಟ್ ಹಾಕ್ತೀವಿ. ಇವಾಗ ಈ 4 ಮತ ಮಾತ್ರ ಸೀಮಿತವಾಗಿರೋದ ನಿಮ್ಮ ಪರಿಚಯವರಿಗೆ ಎಲ್ಲರೂ ತಾವು ಹೇಳ್ತೀರಾ? ಅವರಿಗೆ ಸಾಧಾರಣ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ನೋಡಿ ಈ ಥರ ಅನ್ಯಾಯ ಆಗುತ್ತೆ ಅಂತ. ಇನ್ನು ಅವ್ರವ್ರಿಗೆ ಬಿಟ್ಟದ್ದು ಈಗ ಏನಾಗಿದೆ ಅಂದರೆ, ರಾಜಕೀಯದವ್ರು ಬಂದು ದುಡ್ಡು ಕೊಟ್ಟ ತಕ್ಷಣ, ಎಣ್ಣೆ ಕೊಟ್ಟ ತಕ್ಷಣ ಓಟ್ ಹಾಕೋರು ಇದ್ದಾರೆ. ಅವರು ದುಡ್ಡು ಕೊಟ್ಟದನ್ನು ಆ ಕಡೆ ಹೋಗಿ ನಾವು ದುಡ್ಡು ತಗೊಳ್ಳಲ್ಲ ಅಂತ ಹೇಳುವವರು ಇದ್ದಾರೆ. ಅಂಥವ್ರು ನೋಟಕ್ಕೆ ಖಂಡಿತ ಹಾಕ್ತಾರೆ. ನಾವು ಈ ವರ್ಷದ ಲೋಕಸಭಾ ಚುನಾವಣೆಗೆ ಮತದಾನ ಮಾಡೋ ಮತದಾರರಿಗೆ ನಮ್ಮ ವಿನಂತಿ ಏನಂತೇಳಿ, ಎಲ್ಲರ ಮನೆಯಲ್ಲೂ ಹೆಣ್ಣುಮಕ್ಕಳಿದ್ದಾರೆ. ನಮ್ಮ ತಾಯಿ ಹೆಣ್ಣು, ಅಕ್ಕ ತಂಗಿಯರು ಇರ್ತಾರೆ, ಮಕ್ಕಳಿರ್ತಾರೆ. ಅವ್ರನ್ನಾದ್ರೂ ನೆನೆಸಿ ಈ ವರ್ಷ ಚುನಾವಣೆ ನೋಟಕ್ಕೆ ಅಂತ ದೇಶಕ್ಕೆ ತೋರಿಸ್ಕೊಡ್ಬೇಕು. ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಮಹೇಶ್ ತಿಮ್ಮರೋಡಿನ ತಂಡ ದೆಹಲಿ ತನಕ ಹೋಗಿ ಬಂದಾಯಿತು. ಆದರೂ ಯಾರೂ ತಲೆಕೆಡಿಸ್ತಾ ಇಲ್ಲ. ಇಂದಿನ ಕಾಲದಲ್ಲಿ ಏನೋ ಒಂದು ಸಣ್ಣ ವಿಷಯಕ್ಕೂ ಯಾವುದೇ ಒಂದು ಮಗು ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅದಕ್ಕೆಲ್ಲ ವಿಶ್ ಮಾಡುವವರು ನಮ್ಮ ಪ್ರಧಾನಿಯವರು. ಇದನ್ನು ಅಲ್ಲಿವರೆಗೆ ತಲುಪಿಸುವವರು ಯಾವೊಂದು ವ್ಯವಸ್ಥೆ ಇಲ್ಲ. ಜಾಲತಾಣ ಮುಖಾಂತರವಾಗಿಯೂ ತಲುಪಿಸ್ತಾ ಅಂತ ಹೇಳಿದ್ರು ಯಾವುದೂ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ವರ್ಷ ಮತದಾನ ಸೌಜನ್ಯಕ್ಕೋಸ್ಕರ ನೋಟಕ್ಕೆ ಹಾಕಬೇಕು.